ನಮಸ್ಕಾರ ಸ್ನೇಹಿತರೆ, ಮಂಗಳೂರು ವೆನ್ಲಾಕ್ ಹಾಸ್ಪಿಟಲ್ ಹತ್ರ ಬಸ್ಸಿಗೆ ಬೆಂಕಿ ಹತ್ತಿದೆ. ಮುಗೀತು ಅದ್ರ ಕತೆ, ಬಸ್ಸಿನ ಕತೆ ಮುಗೀತು. ಒಳಗೆಲ್ಲ ಹೋಯ್ತಲ್ಲ, ಇನ್ನು ಮುಗೀತು, ಬಸ್ಸಿನ ಹೋಯ್ತು, ಬಸ್ಸಿನ ಕತೆ ಮುಗೀತು. ಇನ್ನೂ ಬ್ಲಾಸ್ಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಏನು ಬೈಕ್ ಸಿಗಾಕೊಂಡೈತಲ್ಲ, ಆಕ್ಸಿಡೆಂಟ್ ಆಗಿರೋದು. ಹೆಲ್ಪ್ ಮಾಡ್ಬೇಕ ಮಾಡಿ ಹೋಯ್ತು. ಅಣ್ಣ, ಇದನ್ನ ಮತ್ತೆ ಮುರಿದಾಕಿದ್ದೀವಿ ನಾವು. ಮುರಿದಾಕಿದ್ರೆ ಕಟ್ಟುವ. ಪೇಷಂಟ್ ಇದ್ರು ತಗೊಂಡೋಗಿದ್ದಾರೆ. ವಿಡಿಯೋ ಮಾಡಿ ನೋಡು. ಗೊತ್ತಾನ ಮಿತ್ತು ಗೊತ್ತನ ಬಂತನ ಡಿ ಎಮ್ ಗೊತ್ತನ. ಅಂದೆ ನಲ್ಲ ವ್ಯವಸ್ಥೆ ಅಜ್ಜಿ ಮಾರ ಈ ಸಿಟಿದ ನಡುಟ್ಟು ನಲ್ಲ ಪುನಃ ఈ సిటీతో నాడు టెన్షన్ ఒక హల్లి టెన్షన్ సరే సరే అయితే నాడు మెడగానే ఒక ನಾನು ಹಾಕೋಣ ಕೂಡ ಆರ್ಡ್ರ್ ಆಯ್ರಂಡು ಬತ್ತು ಆಫೀಸ್ ವಿಡಿಯೋ ಮಾಡಿ ನೋಡು. ಗೊತ್ತಾನ ಮಿತ್ತು ಗೊತ್ತನ ಬಂತನ ಡಿ ಎಮ್ ಗೊತ್ತನ. ಕನ್ನಡ ಏನು ಗೊತ್ತಾ ಸರ್, ಸಿಗ್ನಲ್ ಬಂತಾ, ಸಿಗ್ನಲ್ಗೆ ಬಂದು ಅವನು ವೀಕೆಂಡ್ ಸ್ಟ್ರೈಟ್ ಬರ್ತಾ ಇದೆ ಲೆಫ್ಟ್ ಸೈಡ್ ಬಂದು ಅದಕ್ಕೆ ಹೊಡೆದದ್ದು ಗಾಡಿ ಸರ್. ಗಾಡಿ ಹೊಡೆದು ಅವನ ಗಾಡಿ ಕೆಳಗಡೆ ಹೋಗಿ ಬ್ಲಾಸ್ಟ್ ಆಗುತ್ತೆ. ಎಂತ ಬ್ಲಾಸ್ಟ್ ಆಗೋದು? ಅದು ಗಾಡಿ ನಮ್ಮದು ಆ್ಯಕ್ಟಿವ್ ಆ್ಯಕ್ಟಿವ್ ಬ್ಲಾಸ್ಟ್ ಆಗಿ ಆ್ಯಕ್ಟಿವ್ ಬ್ಲಾಸ್ಟ್ ಅದೇ ನಮ್ಮದು ಇದಾಗಿ ನಾವು ಗೊತ್ತಿದ್ದು ಅಷ್ಟೇ. ಎಷ್ಟು ಜನ ಪ್ಯಾಸೆಂಜರ್? ಎಷ್ಟು ಜನ ಇದೆ? ಪ್ಯಾಸೆಂಜರ್ ಸಿಟ್ಟಿಂಗ್ ಯಾವುದು ಸಿಟ್ಟಿಂಗ್ ಅದೆಲ್ಲ ತೊಂದರೆ ಇಲ್ಲ. ಅವ್ರನ್ನೆಲ್ಲ ನಾನು ಹೊರಗೆ ಬಿಸಾಡಿದ್ದೀನಿ. ನಾನು ಒಬ್ಬರಿಗೆ ಇದಾಗಿದೆ, ಅದನ್ನು ನಾನು ಹಾಸ್ಪಿಟಲ್ಗೆ ಮಾಡಿದ್ದೀನಿ. ಏನಾಗಿತ್ತು ಅವರಿಗೆ? ಸ್ವಲ್ಪ ಕೈಗೆ ನಾನು ತೆಗೆದು ಬಿಸಾಡುವ ಹೊರಗೆ. ಯಾರು ಅದು? ಲೇಡಿಯಾ? ಹಾಂ, ಲೇಡೀಸ್. ಅಷ್ಟೇ. ನಿಮ್ಮ ಹೆಸರು? ನನ್ನ ಹೆಸರು ಸೊಲ್ಯೂಷನ್. ಕನ್ನಡ ಏನು ಗೊತ್ತಾ ಸರ್, ಸಿಗ್ನಲ್ ಬಂತಾ, ಸಿಗ್ನಲ್ಗೆ ಬಂದು ಅವನು ವೀಕೆಂಡ್ ಸ್ಟ್ರೈಟ್ ಬರ್ತಾ ಇದೆ ಲೆಫ್ಟ್ ಸೈಡ್
ಬಂದು ಅದಕ್ಕೆ ಹೊಡೆದದ್ದು ಗಾಡಿ ಸರ್. ಗಾಡಿ ಹೊಡೆದು ಗಾಡಿ ಅವನ ಗಾಡಿ ಕೆಳಗಡೆ ಹೋಗಿ ಬ್ಲಾಸ್ಟ್ ಆಗಿದೆ. ಎಂತ ಬ್ಲಾಸ್ಟ್ ಅದು? ಅದು ಗಾಡಿ ನಮ್ಮದು ಆ್ಯಕ್ಟಿವ್ ಬೈಕ್ ಆ್ಯಕ್ಟಿವಾ ಬ್ಲಾಸ್ಟ್ ಆಗಿದೆ. ಆ್ಯಕ್ಟಿವ್ ಬ್ಲಾಸ್ಟ್ ಆದ ಈಗೆಲ್ಲ ನಮ್ಮದು ಟ್ಯಾಂಕಿ ಇದಾಗಿ ನಾವು ಗೊತ್ತಿದ್ದು ಅಷ್ಟೇ. ಎಷ್ಟು ಜನ ಪ್ಯಾಸೆಂಜರ್? ಎಷ್ಟು ಜನ ಇದೆ? ಪ್ಯಾಸೆಂಜರ್ ಸಿಟ್ಟಿಂಗ್ ಯಾವುದು ಸಿಟ್ಟಿಂಗ್ ಅದೆಲ್ಲ ತೊಂದರೆ ಇಲ್ಲ. ಅವ್ರನ್ನೆಲ್ಲ ನಾನು ಹೊರಗೆ ಬಿಸಾಡಿದೆ. ನಾನು ಒಬ್ಬರಿಗೆ ಇದಾಗಿದೆ, ಅದನ್ನು ನಾನು ಹಾಸ್ಪಿಟಲ್ಗೆ ಇದು ಮಾಡಿದ್ದೀನಿ. ಏನಾಗಿತ್ತು ಅವರಿಗೆ? ಸ್ವಲ್ಪ ಕೈಗೆ ನಾನು ತೆಗೆದು ಬಿಸಾಡೋ ಹೊರಗೆ. ಯಾರು ಅದು? ಲೇಡಿಯಾ? ಹಾಂ, ಲೇಡೀಸ್. ಹಾಂ, ಅಷ್ಟೇ. ನಿಮ್ಮ ಹೆಸರು? ನನ್ನ ಹೆಸರು ಸುರೇಶ್. ಪಾಸ್ ಆದಂತ ಬೈಕ್ನವನು ಬಂದು ಸ್ಪೀಡಲ್ಲಿ ಬಂದಿದ್ದಾರೆ. ಅವ್ನು ಪಾಸ್ ಆಗಿದ್ದಾನೆ. ಇಲ್ಲಿವರೆಗೂ ಬಂದು ಸ್ಟಾಪ್ ಆಗಿ ಫೈರ್ ಆಗಿದೆ. ತಾವಲ್ಲಿ ಇದ್ರ ಆ ಟೈಮಲ್ಲಿ? ತಾವಲ್ಲಿ ಇದ್ರಾಗ ನಾವು ಅಲ್ಲಿದ್ವಿ, ಅಲ್ಲಿ ನಿಂತ್ಕೊಂಡಿದ್ದೀವಿ. ಅವಾಗಿಂದ ಗಾಡಿ